ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇತ ವಾರ್ತೆ ದೇವರ ಭಾರತ ದೇಶ ಸ್ವತಂತ್ರ ಆದ 78 ವರ್ಷದ ಇಂಜಿದಂಡ ನಾಡೋರ್ಮೆಲ ಶುಕ್ರಾರ ಸ್ವತಂತ್ರ ದಿನಾಚರಣೆ ಭಾರಿ ಗೌಜಡ್ ನಡೆತದಂಡ ಕುಡ್ಲದ ನೆಹರು ಮೈದಾನಡು ಜಿಲ್ಲಾಡಳಿತದ ನೆಲೆಟ್ ನಡತಿನ ಸ್ವತಂತ್ರ ದಿನಾಚರಣೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಸ್ವತಂತ್ರ ಸಂದೇಶ ಕೊರಿಯರ್. ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ ವಲ್ಲಭಭಾಯಿ ಪಾಟೀಲ್, ಬಾಲಗಂಗಾಧರ ತಿಲಕ್ ಇಂಚ ಅವಿಯತೋ ಮಹಾನಾಯಕರು ಮಹಾಜನಕುಲು ಬೀರೇರು ಪೊರ್ಂಬಾಟ ನಡಪಾದ ಅವಿಯತೋ ಜನ ಪ್ರಾಣಾರ್ಪಣೆ ಮಲ್ತದ ಭಾರತಗ ಸ್ವತಂತ್ರ ತೆಗೆದ 78 ವರ್ಷ ಸಂದಡ ದೇಶದೊರ್ಮೆಡು ಶುಕ್ರಾರ ಸ್ವತಂತ್ರ ದಿನಾಚರಣೆ ನಡೆತಂಡ ಕುಡ್ಲದ ನೆಹರು ಮೈದಾನಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಟ್ಟಣೆ ಮಲ್ತಿನ ಆಚರಣೆಡು ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ರಾಷ್ಟ್ರ ಬಾವುಟಾರಳತದ ಸ್ವತಂತ್ರ ಸಂದೇಶ ಕೊರಿಯರ್. ರಿಸರ್ವ್ ಪೊಲೀಸ್, ಗೃಹ ರಕ್ಷಕ ದಳ, ಆರ್ಮಿ, ನೇವಿ, ಏರ್ ವಿಂಗ್, ಎನ್ಸಿಸಿ, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಪೊಲೀಸ್ ಬ್ಯಾಂಡ್ ಕೂಟದ ಕ್ಲೇರ್ದು ಪಥ ಸಂಚಲನ ನಡಪಾದ ಮರ್ಯಾದೆ ವಂದನೆ ಸಂದಾಯರ್. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಶಾಸಕರು ವೇದವ್ಯಾಸ ಕಾಮತ್, ವಿಧಾನ ಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಬೊಕ್ಕ, ಐವನ್ ಡಿಸೋಜ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡ್, ಜಿಲ್ಲಾಧಿಕಾರಿ ದರ್ಶನ್ ಎಚ್.ಪಿ, ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ, ಎಸ್.ಪಿ ಅರುಣ್ ಕುಮಾರ್ ಪಾಲ್ಗೊಂಡಿರ. ಬರವು ಕಲ್ಪನಾ ಸಾಧಕರಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಬೊಕ್ಕ ಪಥ ಸಂಚಲನದ ಎಡ್ಡೆ ಕುಟುಗು ಇನಾಮ್ಲಿನ ಈ ಪೊರ್ತುಡು ಸಂದೈತ ಮಲ್ತೆರ. ಶ್ರೀ ಜವಾಹರಲಾಲ್ ನೆಹರು ಅವರು ಮಂಗಳೂರಿಗೆ ಕರ್ನಾಟಕ ರಾಜ್ಯ ಭಾಗಕ್ಕೆ ಆಗಮಿಸುತ್ತಿದ್ದಾರೆ. ಪಥ ಸಂಚಲನದ ಮುಂಚೂಣಿಯಲ್ಲಿರುವ ತಮ್ಮ ನಿರೀಕ್ಷಕರು ಇವರಿಂದ ಗೌರವ ವಂದನೆ. ಪರೇಡ್ನ 2ನೇ ತಂಡ ಉಪನಿರೀಕ್ಷಕರು ತಮ್ಮ ತಂಡದೊಂದಿಗೆ ಶ್ರೀ ಮನೋಹರ್ ಪ್ರಸಾದ್ ಪೊಲೀಸ್ ಉಪನಿರೀಕ್ಷಕರು ವಂದನೆಯ ಗೌರವ ನೀಡುತ್ತಾರೆ. ಸೀಮಾ ಸಾಧ್ಯತೆಗಳ ರೂಪಕವಾಗಿ ಕರ್ನಾಟಕ ರಾಜ್ಯ ಅಬಕಾರಿ ಇಲಾಖೆ ಮಂಗಳೂರು ಭಾಗದಲ್ಲಿ ಹಾದು ಬರುತ್ತಾ ಗೌರವ ವಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಎಸ್ಡಿಎಂ ಸ್ಕೂಲ್ ಗೌರವ ವಂದನೆಯನ್ನು ಸಲ್ಲಿಸುತ್ತ ಮುನ್ನಡೆದಿದ್ದಾರೆ. ಪಥ ಸಂಚಲನದ ಕೊನೆಯಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಕಾಪಾಡಲು ದೇವಸ್ಥಾನ, ಮಸೀದಿ, ಚರ್ಚ್ಗಳ ಧಾರ್ಮಿಕ ಮುಖಂಡರು ತಮ್ಮ ತಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಜನರಿಗೆ ತಿಳುವಳಿಕೆ ನೀಡಬೇಕು. ಸಾಮರಸ್ಯದಿಂದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಸಮಾಜದ ಜನರಿಗೆ ಮನದಟ್ಟು ಮಾಡಬೇಕಾಗಿದೆ. ಕಲೆ, ನಾಟಕ, ಯಕ್ಷಗಾನ ಕ್ಷೇತ್ರಗಳಲ್ಲೂ ಸಹ ಸಾಮರಸ್ಯ ಸಂದೇಶ ಸಾರುವತ್ತ ಕಲಾವಿದರು ಹೆಚ್ಚಿನ ಗಮನ ಹರಿಸಬೇಕು. ಹಿಂಸೆಗೆ ಅವಕಾಶ ನೀಡದೆ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ, ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೂ ನಮನ ಸಲ್ಲಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ದೇಶಕ್ಕಾಗಿ ಹೋರಾಡಿದ ಎಲ್ಲ ಮಹಾನ್ ವ್ಯಕ್ತಿಗಳ ಆದರ್ಶ ನಮ್ಮ ಯುವ ಪೀಳಿಗೆಯಲ್ಲಿ ಮೇಳೆಸಬೇಕಿದೆ. ಬೆತ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ ವಿದ್ಯಾಗರೀತ ಕೆ.ವಿ. ಸುಬ್ರಹ್ಮಣ್ಯ ಬಯಲು ರಂಗಮಂದಿರಡು ಶುಕ್ರಾರ ಸ್ವತಂತ್ರ ದಿನಾಚರಣೆ ನಡೆತಂಡ ಲೆಫ್ಟಿನೆಂಟ್ ಜನರಲ್ ಅನಂತ ನಾರಾಯಣ ಮಲ್ಲ ಪಿನ್ನರಾದ ರಾಷ್ಟ್ರ ಬಾವುಟ ಏರಾಯರ್. ಮೂಡಾಯಿ ಬೆದ್ರ ವಿದ್ಯಾಗಿರಿತ ಕೆ.ವಿ. ಸುಬ್ಬಣ್ಣ ಬಯಲು ರಂಗಮಂದಿರಡು ಶುಕ್ರಾರ ದೇಶದ 78 ವರ್ಷದ ಸ್ವತಂತ್ರ ದಿನಾಚರಣೆ ಶುಕ್ರಾರ ಭಾರಿ ಗೌಜಿಡ್ ನಡೆತಂಡ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ನೆಲೆಟ್ ನಡೆತಿನ ದೇಶದ ಮಾಮಲ್ಲ ಪರ್ಬದಂಚ ನಡಪುನ ಸ್ವತಂತ್ರ ದಿನಾಚರಣೆಡು ಬರವು ಕಲ್ಪನಾ ವೇತೋ ಸಾರ ಜೋಕುಲು ಜವನ ಜವಂದಿಲು ಪಾಲ್ದೆತ್ತುಂಡಿರ. ಮಲ್ಲ ಪಿನ್ನರ ಲೆಫ್ಟಿನೆಂಟ್ ಜನರಲ್ ಅನಂತ ನಾರಾಯಣ ರಾಷ್ಟ್ರ ಬಾವುಟಾರಳತದ ಮರ್ಯಾದೆ ಸಂದಾದ ಸ್ವತಂತ್ರ ದಿನದ ಸಂದೇಶ ಕೊರಿಯರ್. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ಮೂಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯಾನ್, ಟ್ರಸ್ಟಿ ವಿವೇಕ್ ಆಳ್ವ ಬಿನ್ನಿರ್ಬಕ ಬರವು ಕಲ್ಪನಕ್ಲು ಸ್ವತಂತ್ರ ದಿನಾಚರಣೆಡು ಪಾಲ್ದೆತ್ತುಂಡಿರ. The national flag, Tiranga.
in our blood and spirits. Ladies and gentlemen, Lieutenant General Arun Anant Narayan is a distinguished retired general offering spans strategic planning, multinational rules, and mentoring future leaders, forging a legacy grounded in both bravery and intellect is commendable. A country like ours, so rich, we have the deserts, we have the mountains, we have our rivers, we have the forests, we have the plains, we have the plants, we have the animals. We have the technology, we have the knowledge, we have the wisdom, we have the religion. This kind of fabric is not there anywhere in the world. This is Bharat. This is our India. How easy was it to become independent? You know, so many of our forefathers fought for so many years against the brutality of the British. ನಮ್ಮ ಹಿರಿಯರು ಬಾರಿ ಪೊರ್ಬಾಟ ಮಲ್ತದ ದೆತ್ತುಕೊರ್ನ ಸ್ವತಂತ್ರದ ಫಲನು ಇತ್ತೆ ನಮ್ಮ ಅನುಭವಿತೊಂದುಲ್ಲ ಅಂದ್ ನವ ಮಂಗಳೂರು ಬಂದರದ ಗುರ್ಕಾರ್ಯರ ಡಾಕ್ಟರ್ ವೆಂಕಟರಮಣ ಕರಾಜು ಪಂತೆರ ಬಂದರು ಪ್ರಾಧಿಕಾರದ ಸ್ವತಂತ್ರ ದಿನಾಚರಣೆ ಆರು ಸಂದೇಶ ಕೊರಿಯರ ಕುಡ್ಲದ ಪಣಂಬೂರು ನವ ಮಂಗಳೂರು ಬಂದರ ಪ್ರಾಧಿಕಾರದ ನಿಲೆಟ್ ಸ್ವತಂತ್ರ ದಿನಾಚರಣೆದ ಕಾರ್ಯಕ್ರಮ ಪಣಂಬೂರ್ದ ಜೆಎನ್ಸಿ ಆಡಿಟೋರಿಯಂ ನಡೆತಂಡ ಎನ್ಎಂಪಿಯ ಗುರ್ಕಾರ್ಯರ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ರಾಷ್ಟ್ರ ಬಾವುಟ ಅರಳ್ತದ ಸ್ವತಂತ್ರದ ಸಂದೇಶ ಕೊರಿಯರ ನಮ್ಮ ಹಿರಿಯರ ಬಾರಿ ಪೊರ್ಬಾಟ ನಡಪಾದ ತ್ಯಾಗ ಮಲ್ತದ ದೇಶಕ್ಕೂ ಸ್ವತಂತ್ರ ದೆಪ್ಪಾದು ಕೊಡ್ತೇರ ಈ ಸ್ವತಂತ್ರದ ಫಲ ನಮ್ಮ ಇತ್ತೆ ಅನುಭವಿತೊಂದುಲ್ಲ ಅಂಚಾದ ಸ್ವತಂತ್ರ ಪೊರ್ಬಾಟದಕ್ಲೆ ನೆಂಪು ಮಲ್ತೊ ನಾವು ನಮ್ಮ ಕರ್ತವ್ಯ ಅಂದ್ ವೆಂಕಟರಮಣ ಅಕ್ಕರಾಜು ಪಂಡಿರ 2025 ಫೆಬ್ರವರಿದ ಪುರ್ತುಗು ಶಿರಾಡಿ ಘಾಟ್ ಮಾರ್ಗದ ಅಭಿವೃದ್ಧಿ ಕಾಮಗಾರಿ ಮುಗಿಪುನ ಅಂದಾಜಿ ಉಂಡು ಬೆಂಗಳೂರು ಕುಡ್ಲಾ ರಾಜಮಾರ್ಗ ಇಡೀ ಅಭಿವೃದ್ಧಿ ಆದ ವಡ್ಸೈಡಿ ಮುಲ್ಪ ಸರಾಗಾದ ಸರಕು ಸಾಗಾಯರ ಸಾಧ್ಯ ಅಂಡ ಬಂದರದ ಸರಕು ನಿರ್ವಹಣೆ ಪ್ರಮಾಣ ಎಡ್ತೆ ಆಯ್ರೊಂಡೊಂದು ಅಕ್ಕರಾಜು ಅಭಿಪ್ರಾಯ ತೆರಿಪಾಯರ ಬರವು ಕಲ್ಪನಕ್ಲು CISF ಪೊಲೀಸ್ ಬೊಕ್ಕ ಬೇತೆ ಬೇತೆ ಪಟ್ಲಾಮ್ದಕ್ಲು ಪಥ ಸಂಚಲನ ನಡಪಾದ ಮರ್ಯಾದಿ ವಂದನೆ ಸಂದಾಯರ ಎಡ್ಡೆ ಸೇವೆನು ಕುಡ್ತ ಮಲ್ತದ ಬಂದರ್ದ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕಾರ್ತಿಕ್ ಸಾಲಿಯನ್ ಅಧಿಕಾರಿ ಬೊಕ್ಕ ಕೆಲಸದಕ್ಲಿಗ ಸಮ್ಮಾನದ ಮರ್ಯಾದಿ ಮಲ್ತೆರ ಬಂದರದ ಮುಖ್ಯ ಆನೆ ಬಾಕಿಲ್ದ ಎದುರು ಉಳ್ಳಾಲ ಶ್ರೀನಿವಾಸ ಮಲ್ಯರನ ಮೂರ್ತಿ ಪಿರ ಪೊಸತ್ ರೀತಿಡ ಸಜ್ಜಾದಿತದ ಡಾಕ್ಟರ್ ವೆಂಕಟರಮಣ ಕರಾಜು ಮೂರ್ತಿಗೆ ಮಾಲೆ ಪಾಡ್ದ ಉದಿಪನ ಮಲ್ತದ ನಾಮಫಲಕದ ಪರದೆ ಒಯ್ತೇರ ಬಂದರ್ ಪರಿಸರದ ವಾಯುಗುಣ ಮುಟ್ಟ ಮೇಲ್ ವಿಚಾರಣಾ ವ್ಯವಸ್ಥೆಗೆ ಸಂಬಂಧ ತಾಪನೆ ಮಲ್ತಿನ ಘಟಕನು ಈ ಪೊಟ್ಟುಡು ಉದಿಪನ ಮಲ್ತಿರ ಡಾಕ್ಟರ್ ಸುಷ್ಮಾ ಅಕ್ಕರಾಜು ಬಂದರ್ ಒತ್ತುಗುರ್ ಕಾರ್ಯರೇಸ್ ಶಾಂತಿ ಕಾರ್ಯಂತರ ಬಿಜು ಥೋಮಸ್ ಮುಖ್ಯ ವಿಜಿಲೆನ್ಸ್ ಆಫೀಸರ್ ಪದ್ಮನಾಭ ಆಚಾರ್ ರಾಜೇಂದ್ರ ಪ್ರಸಾದ್ ಪಾಠಕ್ ಪಾಲ್ಗೊಂಡಿರ ये साल का यही महत्व है क्योंकि हम 50 साल के पूरा हुआ 50 इयर्स कंप्लीशन गोल्डन जुबली भी मना रहा है। ये शुरुआत होगा सितंबर मिड से। सो इसके लिए ये साल ये स्वतंत्रता दिन हमारे लिए बहुत महत्वपूर्ण है। महात्मा गांधी, जवाहरलाल नेहरू, डॉक्टर बाबा साहेब अम्बेडकर, बोगराजु पट्टाभिरामय्या, प्रकाशम पंतुलु, so many people has sacrificed their life, fought for the nation
fought for the independence, and that is the independence. These are the fruits we are enjoying today. So when our grandfather has put a tree, when our father has put water to it, taken care of the tree, when the tree is giving fruits, it becomes the duty of the grandchildren to take care of the roots of the tree, to take care of the tree, and to ensure that the fruits of the tree are distributed to all the family members equally. And that is the stage where we are now. It is our duty, it is our responsibility to ensure that whatever the freedom that we got, the real effects of the freedom are distributed to all the people, and we take our country forward. ಒಡಿಪು ಜಿಲ್ಲೆದ 207 ಜಂಕ್ಷನ್ಲಿಡ್ 621 ಸಿಸಿ ಕ್ಯಾಮೆರಾ ಬಕ ಗಡಿ ಮಾರ್ಗದ 10 ಕಡೆಟ್ ಸ್ವಂತ ಚಾಲನದ ಸಿಸಿ ಕ್ಯಾಮೆರಾಲಿನ ಪಾಡ್ದಿತ್ತದು ಒಂದು ರಾಜ್ಯದ ಖಾಸಗಿ ಬಕ ಸರ್ಕಾರಿ ಜತೆ ಸಿರಿಗಿದ ಸುರುತ್ತ ಪ್ರಯೋಗ ಆದುಂಡೊಂದು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂತೆರ ಒಡಿಪು ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡಿಪುಡು ಮಾಧ್ಯಮದ ಕ್ಲಡ ಪಾತಿಡ್ದು ಒಡಿಪು ಜಿಲ್ಲೆಡ್ ಜಿಲ್ಲಾಡಳಿತ ಬೊಕ ಚೇಂಬರ್ ಆಫ್ ಕಾಮರ್ಸ್ ಸಾಕಾರೋಡು 207 ಜಂಕ್ಷನ್ ಲಿಡ್ 621 ಸಿಸಿ ಕ್ಯಾಮೆರಾಲಿನ ಪಾಡ್ದಿತ್ತದು ಒಂದು ರಾಜ್ಯದ ಖಾಸಗಿ ಬೊಕ ಸರ್ಕಾರಿ ಜತೆ ಸೇರಿಗೆಡು ಸುರುತ ಪ್ರಯೋಗ ಒಂದು ರಾಜ್ಯಗೆ ಮಾದರಿ ಆತನಂದು ಪಂಡೆರ ಜಿಲ್ಲಾ SP ಹರಿರಾಮ್ ಶಂಕರನ ಉಮೇದಡು ಒಂದು ಸಾಧ್ಯ ಆತಂಡು ಈ ಸಿಸಿ ಕ್ಯಾಮೆರಾ ಪಾಡ್ನೆಡ್ದವರ ಜಿಲ್ಲೆದವ್ರ ಮೇಡ ಕಾನೂನು ಎಡ್ಡ ವ್ಯವಸ್ಥೆ ಕಾತುನ್ಯರ ಬೊಕ ಕ್ರಿಮಿನಲ್ ಕಾರ್ಯಾಲಯನ ಪತ್ತಡ್ದಿಯರೆ ಗಿಡಿತ ಕಣ್ಣುದಿನ ಚಾಪಣಂದು ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪಂಡೆರ ಉಡುಪಿಯ ಜಿಲ್ಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರಲಿ ಅಂತ ಅವರು ಬರೀ ವಾಣಿಜ್ಯೋದ್ಯಮಿಗಳಷ್ಟೇ ಆಗಿರದೆ ಒಂದು ಸಾಮಾಜಿಕ ಬದ್ಧತೆಯನ್ನು ಇಟ್ಕೊಂಡು ನಮ್ಮ ಜಿಲ್ಲೆಯ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡಿದ್ದಕ್ಕೆ ಅವ್ರಿಗೂ ಕೂಡ ವಿಶೇಷವಾಗಿ ಅಭಿನಂದಿಸ್ತೀನಿ. ಸುಮಾರು 207 ಜಂಕ್ಷನ್ನಲ್ಲಿ ಜೊತೆಯಲ್ಲಿ 621 ಕ್ಯಾಮ್ರಾಗಳು, ಇನ್ನು 10 ಜಿಲ್ಲಾ ಗಡಿ ರಸ್ತೆಯಲ್ಲಿ 20 ಸ್ವಯಂ ಚಾಲಿತ ಕ್ಯಾಮ್ರಾಗಳು. ಅಂದರೆ ಒಂಥರ ಈ ಹದ್ದಿನ ಕಣ್ಣು ಇದ್ದ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಥರದ ಅಹಿತಕರ ಘಟನೆ ಆಗಬಾರ್ದು. ಯಾರು ಎಲ್ಲೂ ಕೂಡ ನಮ್ಮ ಜಿಲ್ಲೆಯ ಹದ್ದನ್ನು ದಾಟಿದ್ರೆ ಒಳಗಡೆ ಬಂದರೆ ಯಾರು ಬಂದಿದ್ದಾರೆ ನಿಮ್ಮನ್ನು ಕಾಯೋಕ್ಕೆ ನೋಡೋಕ್ಕೆ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾದಂಥ ಒಂದು ಸೆಟಪ್ಪನ್ನು CC ಕ್ಯಾಮ್ರಾನ ಎಲ್ಲ ಕಡೆ ಸುರಕ್ಷತೆಗಾಗಿ ನಾವು ಕೂರಿಸಿದ್ದೀವಿ. ಸೊ ಭಾಳ ಹೆಮ್ಮೆ ಅನಿಸುತ್ತೆ. ಇದು ರಾಜ್ಯದಲ್ಲಿನೇ ನನಗೆ SP ಅವರು ನಮ್ಮ ಹರಿರಾಮ್ ಅವರು, ಯಾಕಂದರೆ ಇನಿಷಿಯೇಟಿವ್ ತಗೊಂಡಿರೋದೇ ಹರಿರಾಮ್ ಅವ್ರಿಗೂ ಕೂಡ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅವರು ಹೇಳ್ತಾ ಇದ್ರು ಮತ್ತು ವಿಶೇಷವಾಗಿ ನನ್ನ ಗಮನಕ್ಕೂ ಇದೆ, ಇಡೀ ರಾಜ್ಯದಲ್ಲಿಯೇ ಇದು ಪ್ರಥಮ ಬಾರಿಗೆ ಈ ರೀತಿ ಆಗಿದೆ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ. ನಮ್ಮ ಉಡುಪಿ ಜಿಲ್ಲೆಯ ವಾಣಿಜ್ಯೋದ್ಯಮಿಯ ಈ ಸಂಘದವರ ಈ ಒಂದು ಕೆಲಸ ಶ್ಲಾಘನೀಯ. ಇದು ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಂಬಳೋಡು ಬಾರಿ ಹೆಚ್ಚ ಪ್ರಶಸ್ತಿ ಗೆದ್ದಿನ ಪದಕ ಪಟ್ಟಿಡ ಮಿತ್ತ ಸ್ಥಾನುಡಿತ್ತಿನ ಏರು ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿಯರ್ನ ಚೆನ್ನೆ ಗುರುವಾರ ತೀರ್ದಂಡ ಐಕ್ 25 ವರ್ಷ ಪ್ರಾಯ ಆದಿತ್ತಂಡ. ಕಂಬಳೋಡು ಬಾರಿ ಹೆಚ್ಚ ಪ್ರಶಸ್ತಿ ಗೆಂದದ ಪದಕ ಪಟ್ಟಿಡ ಮಿತ್ತ ಸ್ಥಾನುಡಿತ್ತಿನ ಏರು ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿಯರ್ನ ಚೆನ್ನೆ ಗುರುವಾರ ತೀರ್ದಂಡ 25 ವರ್ಷ ಪ್ರಾಯದ ಚೆನ್ನೆ ಕರಿನ 3 ವರ್ಷಲೆಡು ಕಂಬಲಗು ಪೋಂದೆ ಇಸ್ರಾಂತಡಿತ್ತಂಡ ಪ್ರಾಯದಂಗದ ಚೆನ್ನೆ ತೀರ್ದಂಡ ಕಡಂದಲ ಕಾಳು ಪಾಣಾರ ಪನ್ಪನರ್ ನಾಕಿದೆಟಿತ್ತಿನ ಚೆನ್ನನು ಬಾರ್ಕುರದ ಶಾಂತಾರಾಮ ಶೆಟ್ಟಿ 22 ವರ್ಷದುಂಬು ಅರೆನ ಕಿದಕ್ಕೆ ಕನದಿರ ಬಿದ್ರ ಕೋಟಿ ಚೆನ್ನೆಯ ಕಂಬುಲದ ಸುರುತ್ತ 3 ವರ್ಷಲ ನಾಯರ್ ಎಲ್ಯ ವಿಭಾಗಡು ಪದಕ ಗೆಂದದಿತ್ತಂಡ. 5 ಬೊಕ್ಕ ಮಲ್ಲೆ ಅನಗ ಚೆನ್ನನು ಕೊಳಚೂರು ಕೊಂಡೊಟ್ಟು ಸುಕುಮಾರ ಶೆಟ್ಟಿದ ತೊಂದೆರ ಬುಡಂದ 5 ವರ್ಷ ಸರಣಿ ಶ್ರೇಷ್ಠ ಮರ್ಯಾದೆ ಪಡೆದು 15 ವರ್ಷಲೆಡು ಪಾಕ ಬಂಗಾರದ ಪದಕ ಗೆಂದಿನ ಮಲ್ಲ ಸಾಧನೆ ಮಲ್ತಿನ ಚೆನ್ನೆ ಕಂಬುಲ ಕ್ಷೇತ್ರದ ಮಿಂಚಿನಂಚಿನ ಬಲಿಪುನಾಯೆ ಒವ್ವೇರಿದ ಕಲ್ಪುದಾಂತೆ 4ನೇ ವರ್ಷಡೆ ಕಂಬುಲದ ಕಂಡುಗು ಜತದ ಸೆಮಿಫೈನಲ್ ಗೇರಿ ಬೊಕ್ಕ ಪಿರ ಮಗಡ್ದ ತುಯಿನ ಎರುವೆ ಎತ್ತು ಮಿತ್ತೇ ಪೋಯಿನವು 75 ಸರ್ತಿ ಬಿಡ್ಸದ ಪಂತಡು ವಿಡಿಯೋ ತೀರ್ಪುಡು ಗೆಲ್ಮೆ ಸಾಧನ ಸಾಧು ಸ್ವಭಾವದ ಚೆನ್ನೆ ಕಂಬುಲದ ದಿನ ಕಿದೆಡ್ದು ಪಿದೈ ಬತ್ತದ ತುಳಸಿ ಕಟ್ಟೆಗೆ ಸುತ್ತು ಬತ್ತದ ತಾನು ಪೋಪುನ ಗಾಡಿ ಹಿಡ್ದು ಜೆಪ್ಪುನ ಬುದ್ಧಿನ ತುಯಿನ ಏರ್ಲ ಆಚರ ಆವಲಿನಕ್ಲು ಇಜ್ಜರಂದೆ ಪನುಲಿ.
ಕರೆಯುಂಟು ಅಣ್ಣ 24 ವರ್ಷ ಕರೆಯಿಂದಲ್ಲ ಎಂಗಲೆ ಒಂಜಿ ದಿನದ ಬಂಗದ ಪೂರ್ತಿ ಕಂಬಡ್ಲ ಬೂಡ್ತಾಂತ ಅಣ್ಣಗೆ ಬೂಡ್ತಾಂತ ಬುದರ ಮಲ್ತು ಕೊಡ್ತಾನು ಐಡ್ಬೇಕು ಆಯ್ತಾ ಜೀವನ ಒಂದು ಏರಿಯಾಗೆ ಅನ್ನೇ ಮಲ್ದು ಇರ್ಬೇಕು ಆಯ್ತಾ ಬುದ್ಧಿ ಬನ್ನಾಗ ಒಂದು ಮನುಷ್ಯಗಾತ ಬುದ್ಧಿ ಪನ್ನ ಕಿದಿರ್ದು ಬತ್ತಿನ ಏರು ತುಳಸಿ ಕಟ್ಟದಲ್ಲಿ ಕೊಂಚ ಅಡ್ಡ ಬುಡ್ದು ಕೊಂಚಂಗಲ್ಲ ಮುಡಿಪು ಕಟ್ಟಿನ ಕಲಿಂಬಿಂಡು ಐ ಕೊಂಚ ಅಡ್ಡ ಬುಡ್ದು ಸೀದಾ ಲಾರಿಗೆ ಐಕ್ ಲಾರಿಗೆ ಸೀದಾ ಪೋಯರತ್ನ ಸೀದಾನೇ ಹೋಗುದು ಒಂಜಿ ವೇಳೆ ಸೀದಾ ಪೋಯರ ಇಜ್ಜಿಂದಂಡ ಪಿರ ಫೋನಂದ ಪಿರ ಹೋದು ಲಾರಿ ಮಿತಾವ್ ಮುತ್ತು ಹುಡ್ದು ಲಾರ್ದರೆ ಉಂಟ ಪಿರ ಹೋದು ಲಾರಿ ಮಿತಾನೆ ಕಮಲಾಡ ಜಪ್ಪರ ಸೀದಾ ಜಪ್ಪುಂಡು ಸೀದಾ ಜಪ್ಪರ ಇಜ್ಜಿಂದಂಡ ಪಿರಾನೇ ಬರ್ತೀನಿ ಕಮಲಾದ ಓಲು ಕಟ್ಟೋರು ಅಡೆ ಬಿಟ್ಟು ನೀವು ಪಿರಾನೇ ಬರ್ತದೆ ಅವೇ ನಂಗೆ ಎದುರುకొని ಇರಬೇಕಂడి ಬಟ್ ಐಟಮ್ ಮತ್ತು ಮಸ್ತ್ ಪೊರಂಬುದಿರಿ ಎಂಗಲಿಗೆ ಮೇಡ್ಲ ಹೊಡೆದಿನ ಮಧುವಣ್ಣೆ ಲವಣ್ಣೆ ದಿನೇಶ್ ಸುಂದರಿ ಅವು ಮಾ ಭಾರಿ ಪೊರಂಬುದಿರಿ ಬಕ್ಕ ಮಲ್ಲ ಗುಣ ಬಂಡ ಆಯ್ತಾ ಏತು ಜನ ಅವೇನು ಗಿಡ ಇರ ಯಾಕಂದ್ರೆ ಮಾತ ಜನಕ್ಕೆಲ್ಲ ಕ್ರೀಡಾರತ್ನ ಪ್ರಶಸ್ತಿ ಸಿಕ್ಕಿದ್ರು ಎಂಗಲೆ ಭಾರಿ ಮಲ್ಲ ಹೆಗ್ಗಳಿಕೆ ಅವು ನೀನ ಪುದರ ಉಂಡೆ ಉಂಡಿದೆ ಅಣ್ಣ ಗಿಡ ಏನಾಗಲ್ಲ ಎಂಗಲ ಪಲ್ಲಿಮಾರ ದೇವೇಂದ್ರ ಪಟೇಲ್ ಸೂಕ್ತ ಕ್ರೀಡಾರತ್ನ ಪ್ರಶಸ್ತಿ ಪುರಸ್ಕೃತಿ ಇದ ಮುಟ್ಟಲ್ಲ ದಾಲ ಬಂಗಾಜಿ ಕೊಡತ್ತು ಮುರಣಂಡತಿ ಕೊಡತ್ತು ಮುರಣ ಅಲ್ಪ ಕಟ್ಟದ ತಾರದ ಅಲ್ಪ ಕಟ್ಟದ ಇಡ ಮುಟ್ಟ ಬೈದಿಲ್ಲ ಕೋಡೆ ಕಾಣ 10 ಗಂಟೆಗೆ ಲಕ್ಕಜಿ ಫೋನ್ ಮಲ್ತೀರು ಬದ ಆತನ ಗಣ್ಣೆ ಫೋನ್ ಮಲ್ತೀರು ಇವರು ಲಕ್ಕೋಜಿಗಾರ ಪೋದ್ಬಲ್ಲ ಅಂದು ಬತ್ತು ನಾ ಲಕ್ಕದಜ್ಜಿ ಬಕ್ಕ ಎಂಗ್ ದೇವೇಂದ್ರ ಪಟೇಲ್ ಫೋನ್ ಮಲ್ತ ಲವಣ್ಣ ನಕಲು ಬತ್ತೀರು ಅವೇನು ದಿರ್ತದೆ ಈಕಿಜಿಟ್ಟು ಕಂದುಕೊಲ್ಲ ಇನಿ ಕಾಣ ಒಂಜಿ 10 ಗಂಟೆ ಬರ್ತು ಜೀವ ಬುಂಡು ಎಂಗಲಿಗೆ ಖುಷಿ ಬನ್ನಕ ದಾಲ ಒಂಜಿ ಬಂಗ ಕೊರಂದೆ ಎಂಗಲೆ ಗಾಡ ಐಕ್ಲ ಬಂಗ ಆಯ್ಜಿ ಎಂಗುಲು ಪೋಡೆಂದೆ ನಿಗಲ್ಲ ನಮ್ಮ ಕುಡ್ಲರೆ ನೆಡು ದುಂಬಲ ಪಂತೆ ಎಂಕ ಆಯ್ಕೆ ಬಂಗ ಯಾರೇ ಬಲ್ಲಿ ಯಾಕೆ ಜನಕೊಲ್ಲ ಮತ್ತು ಆಶೀರ್ವಾದ ಬೋಡು ಅವು ಅಂಚೆನೆ ಸೈ ಹೊಡ ಐತಾತೆಗೆ ಸೈ ಹೊಡೋದು ಕೋಡ ಡಾಕ್ಟರ್ ಬತ್ತಿನಾರ ಏರ್ಲ ಪಂಡ್ ನಮ್ಮ ಡಾಕ್ಟರ್ ಬತ್ತಿನ ಬಂದಿದೆ ಯಾನು ಇಂಜೆಕ್ಷನ್ ಕೊರ್ಪುಜಿ ಬಂದ್ರೆ ಅಣ್ಣೆ ಬಂಡ ಇಂಜೆಕ್ಷನ್ ಕೊರ್ರೆ ಬನ್ನಲ್ಲ ಒಂಜಿ ಸ್ಟೆಮಿನೆ ಗೋತ್ರ ಯಾನು ಕೊರ್ಪುಜಿ ಐಕೆ ಇದ ಮುಟ್ಟದಲ್ಲ ಬೇನೆ ಮಲ್ದಿದ್ದು ಮಲ್ಪನೆ ಬಿಡ್ಜಿ ಐತ ಪೂರ ಹಾರ್ಟ್ ಬೀಟ್ ಪೂರ ಕಮ್ಮಿ ಒಂದೊಂದು ಅವು ಐತಾತೆಗೆ ಸೈ ಹೊಡ್ ನಿಕ್ಕುದಲ್ಲ ಬಂಗ ಬರೋಡ್ತೀವಿ ಅಂಚಾದಪ್ಪನ ಐಸಾತ್ಗೆ ಎಂಗಲೆ ಅವೇ ಒಂಜಿ ಖುಷಿ ಅಂಕೆ ಅರ್ಜಿ ಒಂಜಿ ತೈಚಾರಡು ಕಾಸ್ತ ಬೇಡಿಕೆ ದುಂಬುದಿನ ದೂರದ ಮಿತ್ ಒತ್ತು ತಹಸೀಲ್ದಾರ್ ಸೇರಿದು 3 ಆರೋಪಿಲನ ಬಂಧನ ಆದಿತ್ತದ ತಹಸೀಲ್ದಾರ್ ಅರ್ಚನಾ ಭಟ್ರನ ಬಗೆಟ್ ತನಿಖೆ ದುಂಬರಿದನೆಂದು ಲೋಕಾಯುಕ್ತ ಎಸ್ಪಿ ಕುಮಾರ್ ಚಂದ್ರ ತಿರಿಪಾದೆರ್ ಅರ್ಜಿ ಒಂಜೇತ ವಿಚಾರದ ಬಗ್ಗೆ ಖಾಸಗಿಯನ್ನ ಆರೋಪದ ಮಿತ್ತ ತಹಸೀಲ್ದಾರ್ ಸೇರಿದ 3 ಆರೋಪಿಲನ ಬಂಧನ ಮಲ್ದೆರ ಈ ಕೇಸಡು ತಹಸೀಲ್ದಾರ್ ಅರ್ಚನಾ ಭಟ್ನ ಬಗ್ಗೆ ತನಿಖೆ ದುಂಬರಿದನೆಂದು ಲೋಕಾಯುಕ್ತರ ಎಸ್ಪಿ ಕುಮಾರಚಂದ್ರ ತಿರಿಪಾದೆರ ಬುಧವಾರ ಮಧ್ಯಾಹ್ನ ದಾಳಿ ಮಲ್ತಿನ ಲೋಕಾಯುಕ್ತ ಪೊಲೀಸರ ಕಾಂಡೆ 30 ದೂರುದಾರರನ್ನ ಎದುರುಡೆ ತಹಸೀಲ್ದಾರ್ ಸೇರಿದ 4 ಜನತ ವಿಚಾರಣೆ ಮಲ್ದೆರ ಬುಧವಾರ ಗುರುವಾರ ಪುಲ್ಯಕಾಣಿ ಮುಟ್ಟ ಆರೋಪಿಲನ ವಿಚಾರಣೆ ದುಂಬರಿತ್ತಂಡು ಸಂಶಯ ಇತ್ತಿನಕ್ಲಿನ ಮೊಬೈಲ್ ಫೋನ್ಲೇನು ವಶಕ್ಕದೆ ತಂದು ವಿಚಾರಣೆ ಮಲ್ತೊಂದುಲ್ಲೇರ ಹೆಚ್ಚಿನ ತನಿಖೆ ಮಲ್ಪರೆಗಾದ ಕಂದಾಯ ಇಲಾಖೆದ CCTVಲೇನ ಫುಟೇಜ್ ವಶಕ್ಕದೆ ತೊಂದೆರ ಒತ್ತು ತಹಸೀಲ್ದಾರ್ ರಾಜೇಶ್ ನಾಯ್ಕ್ ಕೇಸ್ ಬೇಲೆದಾರ ಸಂತೋಷ್ ದಳ್ಳಾಲಿ ಗಣೇಶ್ ಮೊಕ್ಲಿನ ಇತ್ತನೆ ಸಾಕ್ಷಿ ಆಧಾರದ ಮಿತ್ತ ಬಂಧನ ಮಲ್ದೆರ ಅರ್ಜಿದ ವಿಚಾರಡು ತಹಸೀಲ್ದಾರ್ ಅರ್ಚನಾ ಭಟ್ ಕಾಸ್ಗೂ ಒತ್ತಾಯ ಮಲ್ದೆರೆಂದು ದೂರು ಬತ್ತಿತ್ತಂಡಲ ಆರು ದೂರುದಾರರಿಡ್ದ ಕಾಸಿಗೇನಿನ ಬಗ್ಗೆ ಸರಿಯಾಯಿನ ಸಾಕ್ಷ್ಯ ತೆಗೆದಿಜ್ಜೆ ಆಂಡಲ ಸಂಶಯದ ಮಿತ್ತ ತನಿಖೆ ದುಂಬರಿದಂಡ ಸೊ ಇವರು ಡೈಲಿ ಬಂದು ಡೀಲಿಂಗ್ ಕ್ಲರ್ಕಲ್ಲಿ ಕೇಳುವಾಗ ಮೊದಲು VA ಡಿಮಾಂಡ್ ಮಾಡಿರ್ತಾರೆ ಅವರಲ್ಲಿ ಅದರ ನಂತರ ಡೀಲಿಂಗ್ ಕ್ಲರ್ಕ್ ಹೇಳ್ತಾರೆ ನೀವೇನಾದರೂ ಕೊಟ್ಟರೆ ಆಗೋದು ಇಲ್ಲದಿದ್ದರೆ ಆಗಲ್ಲ ಇಲ್ಲ ಇವರು ಯಾಕೆ ಕೊಡಬೇಕಂತೇಳಿ ಕೊಟ್ಟಿಲ್ಲ ಅದರ ನಂತರ DT ಅವ್ರ ಹತ್ರ ಹೋಗ್ತಾರೆ DT ಅವರು ಈಗ 4ಕ್ಕೆ ಹೌದು 31ಕ್ಕೆ ಅವರು ಸಂತೋಷ್ ಟಾಸ್ಕ್ ಕ್ಲರ್ಕ್ ಇರ್ತಾನೆ ಅವನು 1,500 ತಗೊಳ್ತಾನೆ ಇವರಿಂದ ಈಗ ನಿನ್ನೆನೂ ಕೂಡ DT ಅವರು ಏನು ಹೇಳ್ತಾರೆ ನೀವು ತಹಸೀಲ್ದಾರ್ರವರಿಗೆ ಏನಾದರೂ ಕೊಟ್ಟರೆ ಆದೇಶ ಆಗುತ್ತೆ ಅಂತೇಳಿ ಹೇಳುತ್ತೆ ಸೊ ಇವತ್ತು ಕೂಡ ಅವರು ಹೇಳಿರ್ತಾರೆ ತಹಸೀಲ್ದಾರ್ಗೆ 20,000 ಅಂದರೆ ಅವ್ರು ಡಿಮಾಂಡ್ ಮಾಡ್ತಾರೆ ಇವತ್ತು ಕೊಟ್ಟರೆ ಆಗುತ್ತೆ ಅಂಥೇಳಿ ಅವರು DT ಅವರು ಇವತ್ತು ಹಣ ತಗೊಳ್ಳುವಾಗ ರೆಡ್ ಆಗಿ ಟ್ರ್ಯಾಕ್ ಮಾಡ್ತಾರೆ ಅವ್ರೇನು ಮಾಡ್ತಾರೆ DT ಅವರು ಇನ್ನೊಬ್ಬ ಏಜೆಂಟ್ ಇರ್ತಾನೆ ಗಣೇಶ್ ಅಂತೇಳಿ ಅವನನ್ನು ತೋರಿಸಿ ಇವನಿಗೆ ಕೊಡಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಏಜೆನ್ಸಿಗಳದ್ದು ತುಂಬ ನಡೀತಾ ಇದೆ ಸೊ ತುಂಬ ಏಜೆನ್ಸಿ ಇದ್ದಾರೆ ಅನಿಸುತ್ತೆ ಸೊ ಅವನಿಗೆ ಗಣೇಶನಿಗೆ ಹೇಳ್ತಾರೆ ಇವನಿಗೆ ಗಣೇಶನಿಗೆ ಕೊಡಿ ಅಂತ ಹೇಳ್ತಾರೆ ಗಣೇಶ್ ಹೋಗಿ ಅವರ ಕಂಪ್ಲೇಂಟ್ದಾರರ ಕಾರಲ್ಲಿ ಕೂತು ಹಣ ತಗೊಳ್ಳುವಾಗ ರೆಡ್ ಆಗಿ ಟ್ರಾಪ್ ಆಗಿದೆ ಕುಡ್ಲ ಕುಡಿಯಾಲ ಬೈಲ್ದ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜದ ನೆಲೆಟ್ ದಕ್ಷಿಣ ಕನ್ನಡ ಬೊಕ ಒಡಿಪು ಜಿಲ್ಲೆಲನ ಹೈಸ್ಕೂಲು ಬರವು ಕಲ್ಪನಕ್ಲೆಗೆ ಎಕ್ಸಲರೇಟ್ 2025 ಪನ್ಪನ ಸೈನ್ಸ್ ಪಂತ ಅಕ್ಟೋಬರ್ 15 ನಡಪಾಯಿರುಳ್ಳ ಅಂದ್ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಪಂತೆರ
ಕುಡ್ಲದ ಕುಡಿಯಾಲ ಬೈಲ್ಡುಪುನ ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿದ ನಿಲೆಟ್ ದಕ್ಷಿಣ ಕನ್ನಡ ಬೊಕ್ಕ ಒಡಿಪು ಜಿಲ್ಲೆನ ಹೈಸ್ಕೂಲದ ವಿದ್ಯಾರ್ಥಿಗಳಿಗಾದ ಎಕ್ಸಲರೇಟ್ 2025 ಪನ್ಪಿನ ಸೈನ್ಸ್ ಫೆಸ್ಟ್ ಕಾರ್ಯಕ್ರಮನು ಅಕ್ಟೋಬರ್ 15 ಅಟ್ಟಣೆ ಮಂದಿರಂದು ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಗುರುಕಾರ್ಯರ ಪ್ರೊಫೆಸರ್ ನರೇಂದ್ರ ಎನ್ ನಾಯಕ್ ಸುದ್ದಿಕೊಟ್ಟು ಮಾಹಿತಿ ಕುರಿಯರ ಕಲ್ಪನಾ ಜೋಕ್ಲಿಗ ವಿಜ್ಞಾನ ವಿಷಯದ ಬಗೆಟ್ ಆಸಕ್ತಿ ಮೂಡಾದ ಅಕ್ಲೆನ ಉಲಾಯ್ ದಿನ ವಿಷಯಲೇನ ಚಾತುರ್ಪುಲೇನ ಪಿದಯಕನತದ ವಿಜ್ಞಾನದ ಇಸೇಡು ಅಕ್ಲೆನ ಜ್ಞಾನನು ಗಟ್ಟಿ ಮಲ್ಪನವು ಈ ಕಾರ್ಯಕ್ರಮದ ಉದ್ದೇಶ ಆದುಂಡೊಂದು ತಿರಿಪಾಯಿರ ಎಕ್ಸ್ಪರ್ಟ್ ಬರವು ಸಂಸ್ಥೆಲಿನ ಕಾರ್ಯಗುರುಕಾರ್ದಿ ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಪಾತಿರ್ದು ಈ ಸೈನ್ಸ್ ಫೆಸ್ಟಡ್ ವಿಜ್ಞಾನ ರಸಪ್ರಶ್ನೆ ಪಂತ ಎಕ್ಸ್ ಕ್ವಿಜ್ ಇಟ್ ಕೃತಕ ಬುದ್ಧಿಮತ್ತೆ ಕಾರ್ಯಾಗಾರ ಎಕ್ಸ್ ಇಗ್ನೆಟ್ ವಿಜ್ಞಾನ ಮಾದರಿ ತಯಾರು ಮಲ್ಪನ ಇಂಚ ಬೇತೆ ಬೇತೆ ಪಂತೊಲೆನ ದೀವಂದ ಪ್ರತಿ ಶಾಲೆಲೆನ ಎನ್ಮ ಜೂಕ್ಲು 4 ತಂಡದ ಲೆಕ್ಕ ಪಂತೊಡು ಪಾಲ್ದೊಂದ್ಲೆಂದು ತೆರಿಪಾಯಿರ ಆನ್ಲೈನ್ ಮುಖಾಂತರ ಪಂತೊಗು ಪುದರ್ ಕುರಲಿ ಒವೇ ಪಣವುದ ಕಟ್ಟರೆ ಇಜ್ಜಿ ಪಂತದ ದಿನ ಪಾಲ್ಪಡಿಪಿನ ಜೋಕ್ಲಿಗಾದ ತೆನ್ನಸು ವನಸ್ದ ಮಾತಾ ವ್ಯವಸ್ಥೆಲ ಅಟ್ಟಣೆ ಮಲ್ದರಂದು ಲೇಸದ ಬಗ್ಗೆ ಮಾಹಿತಿ ಕುರಿಯರ IIT ವಿಭಾಗದ ನಿರ್ದೇಶಕರ ಅಂಕುಶ್ ಎನ್ ನಾಯಕ್ ಪ್ರಿನ್ಸಿಪಾಲರ್ ಪ್ರೊಫೆಸರ್ ರಾಮಚಂದ್ರ ಭಟ್ ಕಾರ್ಯಕ್ರಮ ಸಂಯೋಜಕಿ ಬಿ ರಕ್ಷಿತಾ ಪ್ರಭು ಸುದ್ದಿ ಕುಟುಡಿತ್ತರ. ಸೈನ್ಸ್ ಅಂದರೆ ಮಾರ್ಕ್ಸ್ ಅಂದರೆ ಸೈನ್ಸ್ ಹಾಗಾಗಬಾರ್ದು. ಸೈನ್ಸನ್ನು ಅಭಿರುಚಿಯಲ್ಲಿ ಕಲಿಬೇಕು. ಮಕ್ಕಳಿಗೆ ಆ ಅಭಿರುಚಿಯನ್ನು ಹುಟ್ಟಿಸುವಲ್ಲಿ ಏನಾದರೂ ಒಂದು ಕೆಲಸ ಆಗಬೇಕು ಅನ್ನೋ ಉದ್ದೇಶದಿಂದ ಯಂಗ್ ಮೈಂಡ್ಸ್ PUCಗೆ ಬಂದ ಮೇಲಲ್ಲ, ಹೈಸ್ಕೂಲ್ ಲೆವೆಲಿಂದಲೇ ಸ್ಟಾರ್ಟ್ ಆಗಬೇಕು ಅದು. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದರೆ ಈ ವರ್ಷದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರತಿ ವರ್ಷ ಒಂದು ಪ್ರೋಗ್ರಾಮ್ ದಟ್ ಈಸ್ ಕಾಲ್ಡ್ ಎ ಸೈನ್ಸ್ ಫೆಸ್ಟ್. ಆ ಸೈನ್ಸ್ ಫೆಸ್ಟಿಗೆ ಹೆಸರು ಎಕ್ಸಲರೇಟ್ ಅಂತ. ಈ ಎಕ್ಸಲರೇಟ್ ಅನ್ನುವ ಸೈನ್ಸ್ ಫೆಸ್ಟನ್ನು ಪ್ರತಿ ವರ್ಷ ನಾವು ಹಮ್ಮಿಕೊಳ್ತಾ ಇದ್ದೇವೆ ಎಕ್ಸ್ಪರ್ಟ್ PU ಕಾಲೇಜ್ ಕೊಡಿಯಾಲ್ಬೈಲ್ ವತಿಯಿಂದ. ಈಗ ಲೇಟೆಸ್ಟ್ ಇನ್ನೋವೇಷನ್ಸ್ ಏನಿರ್ಬೋದು, ಏನಾಗ್ತಾ ಇದೆ, ಸೊ ದ ಪ್ರೆಸೆಂಟ್ ಟ್ರೆಂಡ್ ಇನ್ ಸೈನ್ಸ್, ಇದನ್ನೆಲ್ಲ ನಾವು ಅಲ್ಲಿ ಕವರ್ ಮಾಡ್ತೇವೆ. ಸೊ ಎಕ್ಸ್ಕ್ವಿಸಿಟ್ ಇಸ್ ಅಬೌಟ್ ದ ಕ್ವಿಜ್. ಅದಾದ ನಂತರ ಇನ್ನೊಂದು ಇದೆ ಎಕ್ಸಿಬಿಟ್ ಅಂತೇಳಿ. ಇಲ್ಲಿ ಪ್ರತಿ ಸ್ಕೂಲಿಂದ ನಾವು ರಿಕ್ವೆಸ್ಟ್ ಮಾಡೋದು ಒಂದು ಮಾಡೆಲನ್ನು, ಒಂದು ವರ್ಕಿಂಗ್ ಮಾಡೆಲನ್ನು ಅವ್ರು ತಗೊಂಡು ಬರಬೇಕು. ಆ್ಯಂಡ್ ಅವರಿಗೆ ನಾವು ಆ ಸ್ಟೇಜ್ ಕೊಡ್ತೇವೆ, ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡೋದು, ಜಡ್ಜಸ್ ಅವ್ರ ಹತ್ರ ಕ್ವಶನ್ಗಳನ್ನು ಕೇಳ್ತಾರೆ. ಅದಲ್ಲದೆ ಬೇರೆ ಮಕ್ಕಳು ಅಲ್ಲಿ ಬಂದವರು ನೋಡಿದಾಗ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ದಿಸ್ ಇಸ್ ಡೆಫಿನೆಟ್ಲಿ ಇದೆರಡೂ ಕಾಂಪಿಟೀಷನಲ್ಲಿ ಬರುತ್ತೆ. ಎಕ್ಸ್ಕ್ವಿಸಿಟ್ ದಟ್ ಈಸ್ ಅ ಕ್ವಿಜ್, ಮತ್ತು ಎಕ್ಸಿಬಿಟ್ ಇಸ್ ನಥಿಂಗ್ ಬಟ್ ಅವರು ತಂದಂಥ ಮಾಡೆಲನ್ನು ಎಕ್ಸಿಬಿಟ್ ಮಾಡುವಂಥ. ನರ್ತನ ಮಲ್ಪನವು ಕಷ್ಟ ಉಂಡು ಐತ ಮಾತ ಸಾಹಿತ್ಯ ಉಳವರ್ಮ ಮಾತ ಸರಿಯಾದ ತೆರೆಯೋನುಡು ಕಟೀಲು ಶ್ರೀ ಹರಿನಾರಾಯಣದಾಸ ಅಸರಣ್ಣ ಪಂತೆರ ಕುಡ್ಲದ ಪ್ರಭುವನುಡು ಕಮಲಾಂಜಲಿ 2025 ಪಂಪನ ಕಾರ್ಯಕ್ರಮಟ್ಟು ಪಾಲ್ದಿತ್ತೊಂದು 6 ಪಾತೆರಿಯರ. ಕುಡ್ಲದ ನಾಟ್ಯಾಲಯ ಉರ್ವದ ನಿಲೆಟ್ ಕರ್ನಾಟಕ ಕಲಾಶ್ರೀ ವಿದುಷಿ ಕಮಲಾ ಭಟ್ರನ ನೆಂಪುದ ಕಾರ್ಯಕ್ರಮ ಕಮಲಾಂಜಲಿ 2025 ಕುಡ್ಲದ ಕುದ್ಮಲ್ ರಂಗರಾವ್ ಪುರಭವನೋಡ್ ನಡತಂಡ. ಭರತಾಂಜಲಿ ನಿರ್ದೇಶಕರ ಶ್ರೀಧರ ಪಳ್ಳ ಎತ್ಕೊಂಡು ಕಮಲಾ ಭಟ್ರನ ಬಗೆಟ್ ಬಾತಿರ್ದು ಕಲಿಕಬೋಡದ ತನ್ನ ಜೀವನನೇ ಸಮರ್ಪಣೆ ಮಲ್ತಿನಾರ. ಭರತನಾಟ್ಯಗೂ ರಾಜ್ಯಡೇ ಸುರುತ್ತ ರ್ಯಾಂಕ್ ಕನತುಕೊರ್ನಾರ್ ಕಮಲಾ ಭಟ್ರಂದ ಪಂಡಿರ. ಸಂಸ್ಕಾರ ಭಾರತಿ ಕುಡ್ಲ ನಗರದ ಗುರುಕಾರ್ಯರು ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಕಮಲಾ ಭಟ್ರನ ನೆಂಪುದಲೆಕ್ಕೊಡು ಮೆಚ್ಚಿಗೆದ ಮರ್ಯಾದೆ ಪಡಿಪುನ ನಾಟ್ಯಾಚಾರ್ಯ ಉಳ್ಳಾಲ ಮೋಹನ್ ಕುಮಾರ್ ಬೊಕ್ಕ ಕಮಲಾ ಭಟ್ರನ ಬಗೆಟ್ ಮೆಚ್ಚಿಗೆದ ಭಾಷಣ ಮಲ್ತಿರ. ವೇದ ಘೋಷದ ಒಟ್ಟು ಉಳ್ಳಾಲ ಮೋಹನ್ ಕುಮಾರಿಗೆ ಮೆಚ್ಚಿಗೆದ ಮರ್ಯಾದೆ ಮಲ್ತೇರ. ಉಳ್ಳಾಲ ಮೋಹನ್ ಕುಮಾರ್ ಪಾತಿರ್ದ 6 ಭರತನಾಟ್ಯ ಕಲ್ತಿನೇನು ಬೊಕ್ಕ ಕಮಲ ಭಟ್ ಶಿಷ್ಯದಿ ಆಯ್ನ ದುಂಬುದ ಸಂಗತಿಲೆ ನೆಂಪು ಮಲ್ತೊಂಡೆರ. ಕಟೀಲು ಶ್ರೀ ಹರಿನಾರಾಯಣದಾಸ ಅಸರಣ್ಯರ್ ಪಾತಿರ್ದ ನರ್ತನ ಮಲ್ಪನವು ಕಷ್ಟ ಉಂಡು ತೆರಿಯೋನಿಯರ ದಿಂಜ ಉಂಡು ಮಾತಾ ಸಾಹಿತ್ಯಲೆನ ಉಲವರ್ಮ ತಿರುದುಪ್ಪೊಡು ಪಕ್ಕವಾದ್ಯದಕ್ಕೆಲ್ಲ ಅಂದಿಟ್ಟು ಆತಿ ಮುಖ್ಯ ಆದುಲ್ಲಿರಂದು ಪಂಡಿರ. ಪಕ್ಕವಾದ್ಯ ಕಲಾವಿದರಿಗೆ ಈ ಪೊರ್ತುಡು ಮರ್ಯಾದೆ ಮಲ್ತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರ ಪ್ರದೀಪ ಕುಮಾರ ಕಲ್ಕುರ ಕಮಲಾ ಭಟ್ರನ ಶಿಷ್ಯದೆ ವಿನಯ ಭಿನ್ನರಾದ ಪಾಲ್ದಿತೊಂಡೆರ. ಮಾಧವ ಜೋಗಿತಾಯ, ಕೃಷ್ಣರಾವ್, ಸತೀಶ್ ಉಡುಪ, ಮಾಧವ ಇಂಚ ಉರುವ ನಾಟ್ಯಾಲಯದ ಪೋಷಕರು ಈ ಪೊರ್ತುಡಿತ್ತೆರ. ವಿದುಷಿ ಶ್ರೀಲತಾ ನಾಗರಾಜ್ ಕಾರ್ಯಕ್ರಮ ಸುಧಾರ್ತೆರ. ಕಮಲಾಂಜಲಿ 2025 ನಾಟ್ಯ ಕಾರ್ಯಕ್ರಮ ಮೂರ್ದು ಬತ್ತಂಡ. ಇವತ್ತು ಖಂಡಿತವಾಗಿ ಆ ನಟರಾಜನಲ್ಲಿ ಐಕ್ಯವಾದ ಕಮಲಕ್ಕ ಖಂಡಿತವಾದ ಆತ್ಮ ಬಹಳ ಸಂತೋಷದಿಂದ ಇದೆ ಎಂದು ಹೇಳಲಿಕ್ಕೆ ಖಂಡಿತವಾಗಲಿ
ಸಂತೋಷವಾಗ್ತದೆ. ಯಾಕೆಂತೇಳಿದರೆ ಅವರ ಮನಸ್ಸಿನ ಇಚ್ಛೆಯನ್ನು ಇವತ್ತು ಅವರ ಎಲ್ಲ ಶಿಷ್ಯರು ಸೇರಿ ಮಾಡಿದ್ದಾರೆ ಅಂತೇಳಿದರೆ ಖಂಡಿತವಾಗಿ ನಿಜವಾಗಿ ಅವರಿಗೆ ಅರ್ಪಿಸುವಂಥ ಒಂದು ಗೌರವ ಅಂತೇಳಿದರೆ ನಾವು ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. ಒಂದು ಭರತನಾಟ್ಯ ಕ್ಷೇತ್ರಕ್ಕೆ ಒಂದು ವಿಶೇಷ ಕೊಡುಗೆಯನ್ನು ನೀಡಿ ಸುಮಾರು 33 ನಾಟ್ಯ ಗುರುಗಳನ್ನು ಈ ಭರತನಾಟ್ಯ ಕ್ಷೇತ್ರಕ್ಕೆ ಕೊಟ್ಟವರು ವಿದುಷಿ ಕಮಲಾ ಭಟ್ರವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. 13/8/1954 ಕಾಸರಗೋಡಿನಲ್ಲಿ ಜನಿಸಿದ ವಿದುಷಿ ಕಮಲಾ ಭಟ್ರವರು ಅವರ PUC ಶಿಕ್ಷಣವನ್ನು ಮುಗಿಸಿದ ನಂತರ ನಮ್ಮ ಗುರುಗಳಾದಂತಹ ಮೋಹನ್ ಕುಮಾರ್ ಉಳ್ಳಾಲ ಇವರ ಗರಡಿಯಲ್ಲಿ ಪಳಗಿ ಈಗ ಶ್ರೀಧರನ್ನ ಹೇಳಿದಾಗೆ ಅವರ ಪ್ರಥಮ ಶಿಷ್ಯೆಯಾಗಿ ಮಾತ್ರ ಅಲ್ಲ, ಭರತನಾಟ್ಯದಲ್ಲಿ ಮಂಗಳೂರಿಗೆ ರಾಜ್ಯ ಮಟ್ಟದ ಪ್ರಥಮ ರ್ಯಾಂಕನ್ನು ಪ್ರಥಮವಾಗಿ ತಂದುಕೊಡುವಲ್ಲಿ ಒಂದು ಬಹಳ ಕೊಡುಗೆಯನ್ನು ಕೊಟ್ಟಂಥ ಕಮಲಾ ಭಟ್ರವರ ಸಂಸ್ಮರಣೆಯನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತಾ ಇದ್ದೇವೆ. TR ಕೃಷ್ಣ ಅನ್ನುವಂಥ ಒಬ್ಬರು ಮದ್ದಂಗಿಷ್ಟಿದ್ದರು. ಅವರು ನನಗೆ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತು ರಾಜರತ್ನ ಪಿಳ್ಳೆಯವರು ಬಂದಿದ್ದಾಗ ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರು ತಾಳದ ವಿಷಯದಲ್ಲಿ ಮತ್ತು ನೃತ್ಯದ ಬಗ್ಗೆ ಎಲ್ಲ ತುಂಬ ಪ್ರೋತ್ಸಾಹ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಅನಂತ ಶೆಣೈ ಅಂತ ಒಬ್ಬರು ಇದ್ದರು. ಅವರು ಆಚೆ ಕೇರಳದಲ್ಲಿ ಕರ್ನಾಟಕ ಸಂಗೀತ ಕಲಿತವರು. ಅವರಿಬ್ಬರು ಸೇರಿ ನಾನು ಕಲಿತದ್ದನ್ನು ಪ್ರದರ್ಶನ ಮಾಡಬೇಕಾದ್ರೆ ಪಕ್ಕವಾದ್ಯ ಸಹಾಯ ಬೇಕೇ ಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಏನಂತ ಹೇಳಿದರೆ ಪಕ್ಕವಾದ್ಯ ಎಂಬುದು ನಮ್ಮ ಅವಿಭಾಜ್ಯ ಅಂಗ ಅಂಥೇಳಿ. ಕಮಲ ಅವರು ಕಾಲೇಜು ಕಲಿತಾ ಇರುವಾಗ ಅಲ್ಲಿ ಒಂದು ನೃತ್ಯ ರೂಪಕ ಮಾಡಬೇಕಾಗಿತ್ತು. ಕೃಷ್ಣ ಪಾರಿಜಾತ ಒಂದು ನೃತ್ಯ ರೂಪಕವನ್ನು ಮಾಡಿದ್ರಲ್ಲಿ ಕಮಲ ಕೃಷ್ಣ ಮಾಡಿದ್ದು, ಇವಳು ಚಿತ್ರ ರುಕ್ಮಿಣಿ ಮಾಡಿದ್ದು, ಸುಧಾ ಸತ್ಯಭಾಮೆ ಮಾಡಿದ್ದು. ನಾವೆಲ್ಲ ನಾಟ್ಯಶಾಸ್ತ್ರದ ಬಗ್ಗೆ ನಾವು ನರ್ತನ ಮಾಡುವುದನ್ನು ನೋಡ್ತೇವೆ, ಆನಂದಿಸ್ತೇವೆ. ಬಹಳ ಕಷ್ಟ ಇದೆ ಅದಕ್ಕೆ. ಯಾಕೆ ಹೇಳಿದರೆ ಅದರಲ್ಲಿ ತಿಳ್ಕೊಳ್ಬೇಕಾದಂತಹದ್ದು ವಿಚಾರಗಳು ತುಂಬ ಇದೆ. ಒಬ್ಬ ಮಾಡತಕ್ಕಂತಹ ನೃತ್ಯವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರು ಯಾವ ಒಂದು ವಸ್ತುವನ್ನು ಅಲ್ಲಿಗೆ ತಗೊಂಡಿದ್ದಾರೋ ಆ ಎಲ್ಲ ಸಾಹಿತ್ಯಗಳು ಅವರಿಗೆ ಗೊತ್ತಿರಬೇಕು. ಆ ಸಾಹಿತ್ಯದ ಒಳಮರ್ಮ ಅವರಿಗೆ ಅರಿವಾಗಿರಬೇಕು. ಅದನ್ನೆಲ್ಲವನ್ನು ರಂಗದಲ್ಲಿ ತೋರಿಸಬೇಕು. ಅದಕ್ಕೆ ಬೇಕಾದಂತಹ ಪಕ್ಕವಾದ್ಯವರು ಬೇಕು. ಮೋಹನ್ ಕುಮಾರ್ ಹೇಳಿದರು ಪಕ್ಕವಾದ್ಯವರು ಬಹಳ ಮುಖ್ಯ ಅಂತ. ಆಹಾರ್ಯ, ಆಂಗಿಕ, ವಾಚಿಕ, ಸಾತ್ವಿಕ ಅಂತ ಚತುರಭಿನಯಗಳು ಅಂತ ನಾನು 3 ಅಂತ ಹೇಳೋದು. ಸಾತ್ವಿಕ ಈ 3ರಲ್ಲೂ ಸೇರಿದೆ ಅಂತ ಹೇಳುವ ನಾನು. ಕಳಂಕದಾಂತಿನ ಜನಾರ್ದನ ಪೂಜಾರಿಯರನ ಸೋಪಾಯಿನ ದಕ್ಷಿಣ ಕನ್ನಡಿಗರೆಂದು ಪಂಡಿನ BK ಹರಿಪ್ರಸಾದ್ರನ ಪಾತೆರ ದಕ್ಷಿಣ ಕನ್ನಡ ಜಿಲ್ಲೆದ ಓಟು ಇತ್ತಿನಕ್ಲಿಗ್ ಮಲ್ತಿನ ಅಪಮಾನ ಅಂದು ಹರಿಕೃಷ್ಣ ಬಂಟ್ವಾಳ ಕುಡ್ಲಾಡ್ ದುರ್ದೇರ. ಕರ್ನಾಟಕ ಕ್ಯೂನಿಕ್ಸ್ದ ದುಂಬುದ ಗುರುಕಾರಿರುವ ಬಿಜೆಪಿ ನಾಯಕರು ಹರಿಕೃಷ್ಣ ಬಂಟ್ವಾಳ ಗುರುವಾರ ಕುಡ್ಲಾಡ್ ಸುದ್ದಿಕುಟುಡ್ ಪಾತಿರ್ದು ವಿಧಾನ ಪರಿಷತ್ ಸದಸ್ಯರು BK ಹರಿಪ್ರಸಾದ್ ಬೆಂಗಳೂರು ನಡೆದಿನ ಇಂಚಿಪದ ಕಾರ್ಯಕ್ರಮ ಒಂಜೇಟ್ ಕಳಂಕ ಇಜ್ಜಾನಿನ ರಾಜಕಾರಣಿ ಜನಾರ್ದನ ಪೂಜಾರಿಯರೇನು ಸೋಪಾಯಿನ ದಕ್ಷಿಣ ಕನ್ನಡಿಗರ ಪಂಪನ ಪಾತೆರ ಪಂಡದ ಜಿಲ್ಲೆದ ಓಟು ಇತ್ತಿನಕ್ಲೆಗ್ ಅಪಮಾನ ಮಂತದೇರ ಇಂದಕ್ಕೆ ವಿರೋಧ ಮಲ್ಪ ಎಂದು ಪಂಡಿನ ಆರು ಮುಲ್ಪ ಪೂಜಾರಿ ಬೊಕ್ಕ ಕಾಂಗ್ರೆಸ್ ನಡುಟು ಪಂತ ಹತ್ತು ಬಿಜೆಪಿ ಬೊಕ್ಕ ಕಾಂಗ್ರೆಸ್ ನಡುಟು ಪಂತ ಉಪ್ಪುನು ಜನಾರ್ದನ ಪೂಜಾರಿಯರು ಸೋತುದುಂಡ ಏಕನೂದು ಮುಲ್ಪದ ಕಾಂಗ್ರೆಸ್ ನಾಯಕರೇ ಕಾರಣ ಅಂದು ದೂರಿಯರು. ಪೂಜಾರಿಯರಿಗೆ ವಿರೋಧ ಮಲ್ತಿನಕ್ಲೆಡ್ BK ಹರಿಪ್ರಸಾದ್ ಲವರಿ ಜನಾರ್ದನ ಪೂಜಾರಿ ಓಟು ಕುಂತುದು ಪನಗ ಆರ್ಲಾಪುದು ಓಟು ಕೆಣ್ವೆಂದು ಧೈರ್ಯಡು ಪನಡತುಕ ಪುತ್ತೂರದ ಕಾಂಗ್ರೆಸ್ ನಾಯಕರು ಒರಿ ಪೂಜಾರಿಯರನ್ನು ನಿರ್ಪೆರು ಒಟ್ಟುಗು ನಾರಾಯಣ ಗುರುಕ್ಲಿಗೆ ಅಪಮಾನ ಮಲ್ತದೇರ ಅಂಚನಕ್ಲೆನ ಪಕ್ಷುರ್ದು ಪಿದಾಯಿ ಪಾಡಡಂದು ಹರಿಕೃಷ್ಣ ಬಂಟ್ವಾಳ ಇವರ ತೋಜಾಯರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೆಲ್ಲಲಿಕ್ಕೆ ಆಗುವುದಿಲ್ಲ ಕಾಂಗ್ರೆಸ್ಗೆ. ಯಾಕಂತ ಹೇಳಿದ್ರೆ ಒಂದನೇದಾಗಿ ಕಾಂಗ್ರೆಸ್ ಈಗ ಹಿಂದೂ ವಿರೋಧಿ ಅನ್ನೋದು ದಾಖಲಾಗಿದೆ. ಹಿಂದುತ್ವವನ್ನು ವಿರೋಧಿಸುವಂತ ಓಪನ್ ಆಗಿ ಕಾಂಗ್ರೆಸ್ನ ಎಲ್ಲ ನಾಯಕರು ಮಾತಾಡೋದು. ಈಗ BK ಹರಿಪ್ರಸಾದರು ಅವರೊಬ್ಬ ಹಿಂದುತ್ವ ವಿರೋಧಿ. ಅವರು ಹಿಂದುತ್ವವನ್ನು ಒಪ್ಪುವುದೇ ಇಲ್ಲ. ಅವರು ಬಿಜೆಪಿಯನ್ನು ಒಪ್ಪುವುದಿಲ್ಲ. ನಮಗೆ ಶತ್ರುಗಳು ಬಿಜೆಪಿ ಹೊರತು ಪಾಕಿಸ್ತಾನ ಅಲ್ಲ ಅನ್ನುವಂಥ ಶಬ್ದವನ್ನು ಹೇಳಿದವರು BK ಹರಿಪ್ರಸಾದ್. ನೆನ್ಪಿಟ್ಕೊಳ್ಳಿ, ನಮ್ಮ ಶತ್ರುಗಳು ಬಿಜೆಪಿ ಹೊರತು ಪಾಕಿಸ್ತಾನ ಅಲ್ಲ, ನಮ್ಮ ಶತ್ರುಗಳು ಬಿಜೆಪಿ ಹೊರತು ಚೈನಾ ಅಲ್ಲ ಅನ್ನುವಂಥ ಹೇಳಿಕೆ ಕೊಡತಕ್ಕಂಥ ಈ BK ಹರಿಪ್ರಸಾದ್ ಜನಾರ್ದನ್ ಪೂಜಾರಿ ಸೋಲಿಗೆ ದಕ್ಷಿಣ ಕನ್ನಡಿಗರು ಅಂತ ಹೇಳಿದ್ರೆ ಅದು ಅರ್ಥ ಏನು? ಇದು ಯಾಕೆ ಈಗ ಹೇಳಿದ್ರೆ ಅಂತ ಹೇಳಿ ಕೇಳಿದ್ರೆ, ಇದೇ BK ಹರಿಪ್ರಸಾದ್
ಈಡಿಗರ ಒಬ್ಬ ಸ್ವಾಮಿಯಾಗಿರ್ತಕ್ಕಂಥ ಪ್ರಣವಾನಂದ ಸ್ವಾಮಿಗಳು ಬೆಂಗಳೂರಲ್ಲಿ ಒಂದು ಸಭೆ ಕರೆದಿದ್ದರು. ಆ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯವರು BK ಹರಿಪ್ರಸಾದಿಗೆ ಮಂತ್ರಿ ಸ್ಥಾನ ಕೊಡಬೇಕಿತ್ತು. ಹೈಕಮಾಂಡ್ನಿಂದ ಕೂಡ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಮಾಡಿದ್ರು. ಆದರೆ ಸಿದ್ದರಾಮಯ್ಯ ಕೊಟ್ಟಿಲ್ಲ. ಯಾಕೆ ಅವರು ಕೇಳಬೇಕು. ಈಗ ಅದಕ್ಕೋಸ್ಕರ ಇದೇ BK ಹರಿಪ್ರಸಾದ್ ರವರು ಪ್ರಣವಾನಂದ ಸ್ವಾಮಿಯ ಎದುರಿನಲ್ಲಿ ಒಂದು ಮಾಡಿದರು. ನಾನು ಅನೇಕ AICC ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳ ಉಸ್ತುವಾರಿಯಾಗಿದ್ದೆ. ಎಷ್ಟೋ ಜನವನ್ನು ಮುಖ್ಯಮಂತ್ರಿ ಮಾಡಿದ್ದೇನೆ, ಮುಖ್ಯಮಂತ್ರಿ ತೆಗೆದಿದ್ದೇನೆ. ಹಾಗೆ ನನಗೆ ಕರ್ನಾಟಕದ ಮುಖ್ಯಮಂತ್ರಿಯನ್ನು ತೆಗೆಯುವುದಕ್ಕೆ ನನಗೇನು ದೊಡ್ಡ ಸಮಸ್ಯೆ ಆಗುವುದಿಲ್ಲ ಅನ್ನೋ ಮಾತುಗಳನ್ನು ಕೂಡ BK ಹರಿಪ್ರಸಾದ್ ಮಾಡಿದ್ದಾರೆ. ಅದರಿಂದ ಅವರ ಒಳಗೆ ಒಂದು ಬಹುದೊಡ್ಡವಾದಂಥ ಘರ್ಷಣೆ ನಡೆದು ಸಿದ್ದರಾಮಯ್ಯ ಮತ್ತು BK ಹರಿಪ್ರಸಾದ್ ಈಗ ಅದು ಸ್ವಲ್ಪ ಸರಿ ಮಾಡುವುದಕ್ಕೆ ಬಂದಿದ್ದಾರೆ. ಈಗ ಇನ್ನೇನಾದರೂ ನನಗೊಂದು ಹೀಗೆ ಪೂಜಾರಿಯನ್ನು, ಯಾಕಂದರೆ ಪೂಜಾರಿಯವರಿಗೆ ಸಿದ್ದರಾಮಯ್ಯಗೆ ಏನೋ ಸರಿ ಇಲ್ಲ ಅಂತ ಅವರ ಭಾವನೆ. ಸೊ ಪೂಜಾರಿಯವರ ಬಗ್ಗೆ ಇನ್ನು ಹೇಳಿದರೆ ಪೂಜಾರಿಯವರು ಅವರ ಹತ್ರ ಏನಾದರೂ ನಾವು ಆಡಬಹುದಾ ಅನ್ನುವಂಥ ಒಂದು ಮಂತ್ರಿ ಸ್ಥಾನದ ಆಸೆಯಿಂದ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೊರತು ಪೂಜಾರಿಯ ಮೇಲೆ ಪ್ರೀತಿಯಿಂದಲ್ಲ. BK ಹರಿಪ್ರಸಾದ್ ಹೇಳಿ ನಾನು ಪೂಜಾರಿಯವರು ಓಟಿಗೆ ನಿಂತಾಗ ನಾನು ಹೋಗಿ ಪೂಜಾರಿಗೆ ಓಟು ಕೇಳಿದ್ದೇನೆ ಅಂತ ಜನ್ಮದಲ್ಲಿ ಕೇಳಿಲ್ಲ, ಅದು ಕೇಳೋದೇ ಇಲ್ಲ. ಪೂಜಾರಿಯನ್ನು ವಿರೋಧ ಮಾಡಿದವರಲ್ಲಿ ಇವರು ಒಬ್ಬರೇ, ಅದ್ರ ಪ್ರಶ್ನೆ ಇಲ್ಲ. ನಾನು ಅದ್ರ ಹೆಚ್ಚು ಕೊಂಡೋಗ್ಲಿಕ್ಕೆ ನಾನು ತಯಾರಿಲ್ಲ. ಆದರೆ ಇಲ್ಲಿ ಪೂಜಾರಿಯವರನ್ನ ಇವತ್ತಿಗೂ ಕೂಡ ಇದೇ ಕಾಂಗ್ರೆಸ್ ಬೈತಾರೆ. ಸ್ವತಂತ್ರ ಆಚರಣೆದಲ್ಲಿ ಕೂಡ ಬಿಜೆಪಿ ನಿಲೆಟ್ ತಿರಂಗ ಯಾತ್ರೆ ಬೊಕ್ಕ ರಾಣಿ ಅಬ್ಬಕ್ಕನ ಮೂರ್ತಿಗೆ ಮಾಲೆಪಾಡಿನ ಕಾರ್ಯಕ್ರಮ ಉಳ್ಳಾಲದ ರಾಣಿ ಅಬ್ಬಕ್ಕ ಸರ್ಕಲ್ ನಡೆತಂಡ. ಸ್ವತಂತ್ರ ಆಚರಣೆದಲ್ಲಿ ಕೂಡ ಬಿಜೆಪಿ ಯುವ ಮೋರ್ಚಾದ ನಿಲೆಟ್ ತಿರಂಗ ಯಾತ್ರೆ ಬೊಕ್ಕ ರಾಣಿ ಅಬ್ಬಕ್ಕನ ಮೂರ್ತಿಗೆ ಮಾಲೆಪಾಡುನ ಕಾರ್ಯಕ್ರಮ ಉಳ್ಳಾಲದ ರಾಣಿ ಅಬ್ಬಕ್ಕ ಸರ್ಕಲ್ಡ್ ಸ್ವತಂತ್ರ ದಿನದ ದುಂಬುನಾನಿ ಆಟಣೆ ಮಲ್ತದಿತ್ತೆರ. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಕಡೀರ್ದ ಪುಂಜು ಸ್ವತಂತ್ರ ಪೊಂಬಾಟದಾರಾದಿತ್ತಿನ ರಾಣಿ ಅಬ್ಬಕ್ಕನ ಮೂರ್ತಿಗೆ ಮಾಲೆಪಾಡ್ದ ದೇಶಗಾದ ಪ್ರಾಣ ಅರ್ಪಣೆ ಮಲ್ತಿನ ಬೀರಿನ ನೆಂಪು ಮಲ್ತೊಂಡೆರ. ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾತಿಡ್ದ ತುಳುನಾಡ ಬೀರ ರಾಣಿ ಅಬ್ಬಕ್ಕನ ರಾಷ್ಟ್ರೀಯವಾದ ಗುರ್ತ ಮಲ್ತಿನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾರೆಗ್ ಸೊಲ್ಮೆ ಸಂದಾಯರ. ದುಂಬುದ ಶಾಸಕರು ಜಯರಾಮ ಶೆಟ್ಟಿ ದುಂಬಾಳ್ತಿಡ್ ರಾಜ್ಯದ ರಾಣಿ ಅಬ್ಬಕ್ಕ ಉತ್ಸವಕ್ಕೂ ಚಾಲನೆ ಕೊಡ್ದಿತ್ತದ ಇಂದಕ್ಕೆ 25 ಲಕ್ಷ ರೂಪಾಯಿ ಬಿಡುಗಡೆ ಮಂತಿದಳು. ಅಪಗ ಮುಖ್ಯಮಂತ್ರಿ ಆದಿತ್ಯನ ಯಡಿಯೂರಪ್ಪರನ್ನು ಪುಗಾರಿಯರು. ಬಿಜೆಪಿ ಜಿಲ್ಲಾ ಗುರ್ಕಾರ್ಯರು ಸತೀಶ್ ಕುಂಪಳ, ಯುವ ಮೋರ್ಚಾ ಜಿಲ್ಲಾ ಗುರ್ಕಾರ್ಯರು ನಂದನ್ ಮಲ್ಯ, ಜಿಲ್ಲಾ ಯುವ ಮೋರ್ಚಾ ಪುಂಜೋಲಿನ ಘಟಕದ ಗುರ್ಕಾರ್ದಿ ಮಂಜುಳರಾವ್ ಬೊಕ್ಕ ಬಿಜೆಪಿ ನಾಯಕರು ಈ ಪೊರ್ತುಡಿತ್ತರು. ಪ್ರಾಯಶಃ ಈ ತಿರಂಗ ಯಾತ್ರೆಯಿಂದ ನಮ್ಮ ಕಾರ್ಯಕ್ರಮಗಳ ಪ್ರಾರಂಭ ಆಗ್ತದೆ. ಈ ವರ್ಷ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಮ್ಮ ಸಂಘಟನೆಗಳೆಲ್ಲ ಸೇರಿ ಊರವರನ್ನೆಲ್ಲರನ್ನ ಸೇರಿಸಿ ವಿವಿಧ ಸಂಘಟನೆಗಳನ್ನು ಸೇರಿಸಿ ರಾಣಿ ಅಬ್ಬಕ್ಕರ ಯಶೋಗಾಥೆಯನ್ನು, ಸ್ವಾತಂತ್ರ್ಯಕ್ಕೋಸ್ಕರ ಅವರು ಮಾಡಿರುವ ಹೋರಾಟವನ್ನು, ಪರಕೀಯರ ವಿರುದ್ಧದ ಅವರ ವಿಶೇಷ ಕೆಚ್ಚಿನ ದಾಳಿಯನ್ನು ಸ್ಮರಿಸುವಂತ ಕೆಲಸ, ಆ ಸ್ಮರಣೆಯನ್ನು ಮಾಡಿಕೊಂಡು ನಾವೆಲ್ಲರೂ ಪ್ರೇರಣೆ ಪಡೆಯುವಂತ ಕೆಲಸ ಆಗ್ಲಿಕ್ಕಿದೆ. ರಾಣಿ ಅಬ್ಬಕ್ಕನ ಉತ್ಸವ ಮಾಡಬೇಕು ಅಂತ ಆದಾಗ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗಿನ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಪೂರ್ಣ ಸಹಕಾರವನ್ನು ಕೊಟ್ಟು ಈ ರಾಜ್ಯದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟ್ಟಿಬದ್ಧಾಗಿದೆ. ಆವತ್ತಿನ ಕಾಲಘಟ್ಟದಲ್ಲಿ 25 ಲಕ್ಷ ರೂಪಾಯಿಗಳನ್ನ ಆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡುವುದರ ಮುಖಾಂತರ ರಾಣಿ ಅಬ್ಬಕ್ಕನಿಗೆ ಭಾರತೀಯ ಜನತಾ ಪಾರ್ಟಿ ಶತನಮನಗಳನ್ನು ಸಲ್ಲಿಸತಕ್ಕಂಥ ಕಾರ್ಯವನ್ನು ಮಾಡಿದೆ. ರಾಣಿ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ವಿಜೃಂಭಿಸತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಯಾವತ್ತು ಮಾಡಿದೆ. ಮೂಜಿ ವರ್ಷಗಳ ನಡುಪನ ಕುಂಡೂರು ಮುಖಾಂ ಉರುಸು 2026 ಜನವರಿ 4 11 ಮುಟ ನಡಪರೆ ಉಂಡೊಂದು ಕುಂಡೂರು ಜಮಾತ್ ಕಮಿಟಿ ಗುರ್ಕಾರ್ಯರ ಸ್ವಾಗತ್ ಅಬೂಬಕರ್ ತೊಕ್ಕೊಟ್ಟುಡು ತೆರಿಪಾದಿರ. ಕುಂಡೂರದ ಜಮಾತ್ ಕಮಿಟಿ ಗುರ್ಕಾರ್ಯರ ಸ್ವಾಗತ್ ಅಬೂಬಕರ್ ಉಳ್ಳಾಲದ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ಡು ಸುದ್ದಿ ಕೊಟ್ಟುಡು ಪಾತಿರ್ದು ಕುಂಡೂರು ಮುಖಾಂ ಉರುಸು ಬಗೆಟ್ ಮಾಹಿತಿ ಕುರಿಯರ. ಕುಂಡೂರು ಜುಮ್ಮಾ ಪಳ್ಳಿಡ್ ಹಜರತ್ ಅಸಯ್ಯದ್ ಮೊಹಮ್ಮದ್ ರಿಫಾಯಿ ಅಲ್ ಬುಖಾರಿಯರ್ನ ಪುದರಡ್ ಮೂಜಿ ವರ್ಷಗರ ನಡ್ತೊಂದು ಬರ್ಪುನ ಕುಂಡೂರು ಮುಖಾಂ ಉರುಸು ಕಾರ್ಯಕ್ರಮ 2026 ಜನವರಿ 4 11 ಮುಟ ನಡಪರೆ ಉಂಡೊಂದು ಪಂಡಿರ. ಎನ್ಮದಿನ ನಡಪುನ ಈ ಕಾರ್ಯಕ್ರಮಟ್ಟು ನಿಚ್ಚಲ ರಾತ್ರಿ ಧಾರ್ಮಿಕ ಉಪನ್ಯಾಸ ನಡಪುಂಡು ಕೇರಳ ಕರ್ನಾಟಕದ ಪುದರ್ಪುಯಿ ವಾಗ್ಮಿಲು ರಾಜಕೀಯ ಸಾಮಾಜಿಕ ನಾಯಕರು ಪಾಲ್ದಿತುನ್ವೆರಂದು ಸ್ವಾಗತ್ ಅಬೂಬಕರ್ ಪಂಡಿರ. ಕುಂಡೂರು ಪಳ್ಳಿದ ಖತೀಬ್
ಖತೀಬ್ ಅಶ್ರಫ್ ಫೈಜೆ ಅರ್ಖಾನ ಪಣವದ ಗುರುಕಾರ್ಯರು ಸಲೀಂ ಅಲಿ ಪ್ರಧಾನ ಕಾರ್ಯಂತರ ಇರ್ಷಾದ್ ಮಜಲ್ ತೋಟ ಲೆಕ್ಕ ಪರಿಶೋಧಕರು ರಶೀದ್ ಕುಂಡೂರು ಸುದ್ದಿ ಕೊಟ್ಟೊಡಿದ್ದಾರೆ. ಇತಿಹಾಸ ಪ್ರಸಿದ್ಧವಾದ ಅಂಬ್ಲಮೊಗರು ಕುಂಡೂರು ಜುಮಾ ಮಸೀದಿಯ ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸಲ್ಪಡುವಂಥ ಉರೂಸ್ ಕಾರ್ಯಕ್ರಮವು ಇದೇ ಬರುವ 4/11/2026 ಜನವರಿಯಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ಅಂಬ್ಲಮೊಗರು ಇತಿಹಾಸ ಪ್ರಸಿದ್ಧವಾದ ಸುಮಾರು 800 ವರ್ಷಗಳ ಇತಿಹಾಸವುಳ್ಳ ಮಸೀದಿ ಹಾಗೂ 300ಕ್ಕಿಂತಲೂ ಅಧಿಕ ವರ್ಷ ಉಳ್ಳ ಪ್ರಾಚೀನ ಕಾಲದ ಸೈಯದ್ ರಿಫಾಯಿಲ್ ಬುಖಾರಿ ತಂಗಳವರ ಉರೂಸ್ ಕಾರ್ಯಕ್ರಮವು ನಾವು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಸ್ಕೊಂಡು ಬರುತ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಯುಕ್ತ ಕೇರಳ ಹಾಗೂ ಕರ್ನಾಟಕದ ಸುಪ್ರಸಿದ್ಧ ವಾಗ್ಮಿಯರಾದ ಎಲ್ಲರನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನೆಲ್ಲ ಈತೆ ಪುರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು